ನಮ್ಮ ಟಿವಿ ಫೇಸ್ಬುಕ್ ಪೇಜ್ ನ ಲೈಕ್ ಮಾಡಿ, ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಎಲ್ಲಾ ಯೂಟ್ಯೂಬ್ ವಿಡಿಯೋ ಅಪ್ಡೇಟ್ಸ್ಗೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನಮ್ಮ ಟಿವಿ, ಕರಾವಳಿ ಕರ್ನಾಟಕದ ನಾಡಿಮಿಡಿತ. ಈ ಕಾರ್ಯಕ್ರಮದ ಪ್ರಾಯೋಜಕರು ವಿಜಯಲಕ್ಷ್ಮಿ ಗ್ರೈಂಡರ್ಸ್ ಅಂಡ್ ಹೋಮ್ ಅಪ್ಲಯನ್ಸಸ್. ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ ಡಬಲ್ ಸ್ಟಾರ್, ಸಂತೋಷ್ ಕುಚಲಕ್ಕಿ ಹಾಗೂ ಅವಲಕ್ಕಿ. ಪ್ಯೂರ್ ಅಂಡ್ ಫ್ರೆಶ್ ಕೆಸಿ ಕೌಗಿ ಸಿನ್ಸ್ 1965, ನಾನಾ ಮಸಾಲಾ, ಪೋಸ್ಟ್ಮ್ಯಾನ್ ತೂರ್ದಾರ್, ವಿದ್ಯಾ ಕಾಫಿ, ಐಶ್ವರ್ಯ ಕೆಟಿ ಸ್ಪೆಷಲ್ಟಿ. Oh, that's nice, Arati. Seema, just run. ಇದೀಗೆ ಎಲ್ಲ ಗೃಹಿಣಿಯರು ತುಂಬಾ ಖುಷಿಯಾಗಿದ್ದಾರೆ. ವಿಜಯಲಕ್ಷ್ಮಿ ನಮ್ಮ ಪರ್ಫೆಕ್ಟ್ ಕಿಚನ್ ಕಂಪ್ಯಾನಿಯನ್. ಅದು ನಮ್ಮ ಎಲ್ಲ ಕೆಲಸಗಳನ್ನ ಸುಲಭವಾಗಿ ಮತ್ತು ಪರಿಪೂರ್ಣತೆಯಿಂದ ಮಾಡುತ್ತದೆ. ಹಾಯ್ ನಮಸ್ಕಾರ ವೀಕ್ಷಕರು, ಇದು ವಿಜಯಲಕ್ಷ್ಮಿ ಹೋಮ್ ಅಪ್ಲಯನ್ಸಸ್ ಹಾಗೂ ಗ್ರೈಂಡರ್ಸ್ ಅರ್ಪಿಸುವ ನಮ್ಮ ಸುರುಚಿ ಕಾರ್ಯಕ್ರಮಕ್ಕೆ ಸ್ವಾಗತ. ಈ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ ಡಬಲ್ ಸ್ಟಾರ್ ಅವಲಕ್ಕಿ ಹಾಗೂ ಕುಚಲಕ್ಕಿ, ಕೆಸಿ ಶುದ್ಧ ಹಸುವಿನ ತುಪ್ಪ, ನಾನಾ ಮಸಾಲಾ, ಪೋಸ್ಟ್ಮ್ಯಾನ್ ತೂರ್ದಾರ್, ಐಶ್ವರ್ಯ ಕೆಟಿ ಸ್ಪೆಷಲ್ಟಿ, ಹಾಗೆಯೇ ವಿದ್ಯಾ ಕಾಫಿ. ಓಕೆ, ನಮ್ಮ ಸುರುಚಿ ಅಡುಗೆ ಮನೆಯಲ್ಲಿ ನೀವು ವಿಶೇಷವಾದ ಖಾದ್ಯ, ವಿಶೇಷವಾದ ಅಡುಗೆಯನ್ನು ಡೈಲಿ ನೋಡ್ತಾ ಇರ್ತೀರಾ. ಹಾಗೆ ಇವತ್ತು ಸ್ಪೆಷಲ್ ಆಗಿ ನಮ್ಮ ಜೊತೆ ರಾಧಾ ಶೆಣೆ ಮ್ಯಾಮ್ ಇದ್ದಾರೆ. ಅವ್ರು ಏನು ಸ್ಪೆಷಲ್ ಅಡುಗೆ ಮಾಡ್ತಾರೆ, ಏನು ಸ್ಪೆಷಲ್ ಡಿಶ್ ಮಾಡ್ತಾರೆ ಅಂತ ಅವ್ರ ಜೊತೆ ಕೇಳಲ್ಲ. ಹಾಗಾದರೆ ಅವ್ರನ್ನ ಕಾರ್ಯಕ್ರಮಕ್ಕೆ ಬರಮಾಡ್ಕೊಳ್ಳುವ. ಹಾಯ್ ಮ್ಯಾಮ್, ಕಾರ್ಯಕ್ರಮಕ್ಕೆ ಸ್ವಾಗತ. ಥ್ಯಾಂಕ್ ಯು. ಹೇಗಿದ್ದೀರಾ? ಆರಾಮಲ್ಲ? ಓಕೆ, ಏನು ಸ್ಪೆಷಲ್ ಅಡುಗೆ ಮಾಡ್ತೀವಿ? ನಾನು ಇದು ಪಪ್ಪಾಯದ್ದು ಹಲ್ವಾ, ಹಾಂ, ಆಮೇಲೆ ಬಾಳೆಹಣ್ಣದ್ದು ಬೋಂಡನ ಬಾಳೆಹಣ್ಣಿನ ಬೋಂಡನ? ಬೋಂಡ. ಓ, ಅದು ಈಗ ಸ್ವೀಟ್ ಬೋಂಡ ಇರ್ಬೋದಲ್ಲ? ಸ್ವೀಟ್ ಅಲ್ಲ, ಜಸ್ಟ್ ಬಲ್ಸ್ಲೆ. ಹಾಂ, ಅದೇ. ಓಕೆ, ಇನ್ನೊಂದು ಪಪ್ಪಾಯಿದು ಹಲ್ವಾ. ಓಕೆ, ಪಪ್ಪಾಯಿ ಜ್ಯೂಸ್ ಎಲ್ಲ ಕುಡಿತೇವೆ, ಈಗ ಹಲ್ವಾ ಮಾಡೋದಲ್ಲ? ಓಕೆ, ಎರಡೊಂದು ಮಾಡಲಿಕ್ಕೆ ಅಡುಗರು ಹೋಗುವ. ಓಕೆ, ಎಸ್ ಮ್ಯಾಮ್, ಅಡುಗೆ ಮನೆ ಒಂದಾಯ್ತು. ಈಗ ಫಸ್ಟಿಗೆ ಯಾವುದು? ಪಪ್ಪಾಯದ್ದು ಹಲ್ವಾ. ಪಪ್ಪಾಯಿ ಹಲ್ವಾ ಅಲ್ಲ? ಸ್ಟಾರ್ಟ್ ಮಾಡೋಣ. ಎಂತ ಬೇಕು ಫಸ್ಟಿಗೆ? ನನಗೆ ಮಿಕ್ಸಿಯಲ್ಲಿ ಇದನ್ನು ಗ್ರೈಂಡ್ ಮಾಡಬೇಕು. ಪಪ್ಪಾಯ ಆಲ್ರೆಡಿ ನಾನು ಕಟ್ ಮಾಡಿ ಇಟ್ಟಿದ್ದೀನಿ. ಹಾಂ, ಪಪ್ಪಾಯನ್ನು ಆಲ್ರೆಡಿ ಕಟ್ ಮಾಡಿ ತಂದಿದ್ದೀರಲ್ಲ? ಹಾಂ. ಓಕೆ, ಪಪ್ಪಾಯಿ ಹಣ್ಣಲ್ಲ? ಪಪ್ಪಾಯ ಹಣ್ಣು. ಪಪ್ಪಾಯಿ ಹಲ್ವಕ್ಕೆ ಪಪ್ಪಾಯಿ ಹಣ್ಣನ್ನು ಯೂಸ್ ಮಾಡ್ತಿದ್ರು? ಹೌದು. ಅದರಲ್ಲಿ ಈಗ ಯಾವ ಹಣ್ಣು ಸಹ ಹಲ್ವಾ ಮಾಡ್ತೇವೆ. ಯಾವ್ದಾ? ಈಗ ಇತ್ತೀಚೆಗೆ ಎಲ್ಲರೂ ಎಲ್ಲ ಹಣ್ಣಲ್ಲಿ ಹೌದು, ದ್ರಾಕ್ಷಿ ಕೂಡ ಮಾಡ್ತೇವೆ. ಹೌದು, ಚಿಪ್ಪಾಡಲ್ಲಿ ಕೂಡ ಮಾಡ್ತಾರೆ. ಹೌದು. ಈಗ ಹಾಗಾದರೆ ಅಡಿಗೆಗೆ ಆಪ್ಷನ್ ತುಂಬ ಉಂಟಲ್ಲ, ಖಾಲಿ ಒಂದೇ ಹಲ್ವಾ? ಕಿತ್ತಳೆದ್ದು ಸಹ ಮಾಡ್ತಾರೆ. ಕಿತ್ತಳೆದು ಮಾಡ್ತಾರೆ ಅಲ್ಲ? ಓಕೆ, ಫ್ಲೇವರ್ ಮಾತ್ರ ಬೇರೆ ಬೇರೆ. ಇದು ತುಂಬ ಅಂದರೆ ಕಟ್ ಮಾಡ್ಲಿಕ್ಕೆ ಆಗೋದಿಲ್ಲ, ಅಷ್ಟು ಹಣ್ಣು ತಗೊಂಡಿದ್ದೀನಿ ನಾನು. ಆ್ಯಕ್ಚುಲಿ ಅಂದರೆ ಅದು ಸ್ವಲ್ಪ ಇದಿರೋದಿಲ್ಲ, ಪಪ್ಪಾಯದು ಇದು ಪೀಸಸ್ ಇರೋದಿಲ್ಲ, ಸರಿ ಗ್ರೈಂಡ್ ಆಗಿ. ಓಕೆ, ಹಾಗಾಗಿ ಹಣ್ಣು ಜಾಸ್ತಿ ಇದ್ದಲ್ಲ? ಅದಕ್ಕೆ ನೀರು ಹಾಕಬೇಕು ಅಂತ ಇಲ್ಲ, ಅದರಲ್ಲಿ ಆಲ್ರೆಡಿ ಪಪ್ಪಾಯದ ಹಣ್ಣು. ಓಕೆ, ಇಷ್ಟನ್ನ ಈಗ ಗ್ರೈಂಡ್ ಮಾಡಬೇಕಲ್ಲ? ಓಕೆ, ತುಂಬ ಹಣ್ಣಾದ ಕಾರಣ ಜಾಸ್ತಿ ಮಿಕ್ಸಿ ಆಗಬೇಕು ಅಂತಿಲ್ಲ. ಎಷ್ಟು ಚೆನ್ನಾಗಿದೆ ನೋಡಿ. ಓಕೆ, ಈಗ ಕಾವಲಿ ತಗೊಂಡು. ಓಕೆ, ತವ ಇಡಬೇಕಲ್ಲ? ಹಾಗಾದರೆ ಫಸ್ಟಿಗೆ ಬೋಳೆ ಒರೆಸಬೇಕು. ಇದಕ್ಕೆ ಫಸ್ಟಿಗೆ ತುಪ್ಪ ಹಾಕ್ಕೊಂಡು ಗೋಡಂಬಿ ಮತ್ತು ದ್ರಾಕ್ಷಿಯನ್ನು ಫ್ರೈ ಮಾಡಿ ರೆಡಿ ಮಾಡಿ ಇಟ್ಕೊಳ್ಳೋದಲ್ಲ? ಹೌದು. ಓಕೆ, ಹಾಗಾದರೆ ಈಗ ಅದಕ್ಕೆ ತುಪ್ಪ ಬೇಕಲ್ಲ? ನಾವು ಸ್ಪೆಷಲ್ಲಾಗಿ ತುಪ್ಪ ಅಂತ ಬಂದಾಗ ಕೆಸಿಯವರ ಶುದ್ಧ ಹಸುವಿನ ತುಪ್ಪವನ್ನು ಹಾಕ್ತಿದ್ದೀವಿ. ಒಂದು ಸ್ವಲ್ಪ ಸಾಕು, ಖಾಲಿ ಫ್ರೈ ಮಾಡಲಿಕ್ಕೆ. ಓಕೆ, ಸಾಕಾಗುತ್ತಾ? ಸಾಕು. ತುಪ್ಪ ಅಂತೂ ಬಿಸಿ ಆಗಬೇಕಲ್ಲ? ಹಾಂ, ಸ್ವಲ್ಪ ಬಿಸಿ ಆದಮೇಲೆ ಗೋಡಂಬಿ ಮತ್ತು ದ್ರಾಕ್ಷಿ ಹಾಕ್ಕೊಂಡು ಫ್ರೈ ಮಾಡಬೇಕು. ಓಕೆ, ತುಪ್ಪ ಬಿಸಿ ಆಯಿತು. ಓಕೆ, ಹಲ್ವಾ ಅಂತ ಬಂದಾಗ ಗೋಡಂಬಿ ದ್ರಾಕ್ಷಿ ಅಂತೂ ರೆಗ್ಯುಲರ್ ಇರುತ್ತಲ್ಲ? ಸ್ವಲ್ಪ ಹೆಲ್ದಿ ಸಹ. ಹಾಂ, ಹೌದು. ಅದು ಸ್ವಲ್ಪ ಡೆಕೋರೇಟಿವ್ ಆಗಿ ಚೆನ್ನಾಗಿರುತ್ತೆ. ನೋಡು ಅಲ್ಲಿ ಬಾಯಿಗೆಲ್ಲ ಸಿಕ್ತಾಗ ಟೇಸ್ಟ್ ಗಮ್ಮತ್ತಿರುತ್ತೆ. ಸ್ವಲ್ಪ ಗೋಲ್ಡನ್ ಬ್ರೌನಿಶ್ ಅಷ್ಟು ಬರಬೇಕಲ್ಲ? ನಾವು ಈ ಥರ ಮಾಡುವಾಗ ಈ ಥರ ಫ್ರೈ ಮಾಡಿದರೆ ಬೆಟರ್ ಅಲ್ಲ? ಕೆಲವು ಹಾಗೆ ಹಾಕ್ತಾರಲ್ಲ ಕೆಲವು? ಇಲ್ಲ, ಅದೊಂಥರ ಸ್ವಲ್ಪ ಹಸಿ ಬಾಯಿಗೆ ಬರ್ತದೆ. ಹಾಗೆ ಬರ್ತದೆ. ಇದಾದರೆ ಫ್ರೈಡ್ ಇದು ಚೆನ್ನಾಗಿರುತ್ತೆ. ಹೌದು. ಮತ್ತು ಅವರವರ ಟೇಸ್ಟಿಗೆ ಹೌದು. ಸ್ವಲ್ಪ ಗೋಡಂಬಿ ಸ್ವಲ್ಪ ಫ್ರೈಡ್ ಇದ್ದರೆ ಚೆನ್ನಾಗಿ ಬರುತ್ತೆ, ತಿನ್ನಲಿಕ್ಕೆ ಕೂಡ ಚೆನ್ನಾಗಿರುತ್ತೆ. ಹೌದು. ಸ್ವಲ್ಪ ಫ್ರೈ ಆಯ್ತು, ಸಾಕಲ್ಲ? ಸಾಕು, ಜಾಸ್ತಿ ಫ್ರೈ ಆಗಬೇಕು ಅಂತ ಇಲ್ಲ.
ತುಂಬ ಇದೆ ಕ್ರಿಸ್ಪಿ ಆಗಿದೆ, ಟೇಸ್ಟ್ ಬರೋದಿಲ್ಲ, ಅದರೊಟ್ಟಿಗೆ ಮಿಕ್ಸ್ ಆಗೋದಿಲ್ಲ, ಬೇರೆನೇ ಇರ್ತದೆ. ದ್ರಾಕ್ಷಿ ನೋಡುವಾಗ ಹಾಗೆ ತೆಗೆದು ಬಾಯಿಗೆ ಹಾಕಬೇಕು ಅಂತ ಅನಿಸ್ತಾ ಉಂಟಲ್ಲ. ತುಂಬ ಇದಾಗಿದೆ, ಮತ್ತೆ ಹಾಗೆ ತೆಗೆದು ಬಾಯಿ ಹಾಕಿದ್ರೆ ಬಾಯಿ ಬಿಸಿ ಬಿಸಿ ಅಲ್ವಾ. ಇದು ಆಮೇಲೆ ಲಾಸ್ಟಿಗೆ ಹಾಕೋಲ್ಲ. ಓಕೆ, ನಾವು ಅದೇ ಇದಕ್ಕೆ ನಾವೀಗ ಮಿಕ್ಸ್ ಮಾಡಿದ್ದನ್ನು ಹಾಕ್ತೀವಲ್ಲ. ಓಕೆ, ಫ್ಲೋರ್ ಬೇಕಾ? ಟೆಕ್ಸ್ಚರ್ ನೋಡುವಾಗ ನಮಗೆ ಇದು ಕ್ಯಾರೆಟ್, ಕ್ಯಾರೆಟ್ ಪಪ್ಪಾಯಿ ಯಾವುದು ಗೊತ್ತೇ ಆಗಲ್ಲ. ಆಗೋದಿಲ್ಲ. ಹೌದು, ಈಗ ಹಣ್ಣಾದ ಕಾರಣ ಅದೇ ಕಲರ್ ಸೇಮ್ ಕ್ಯಾರೆಟ್ ಥರನೇ ಬಂದಿದೆ. ಕ್ಯಾರೆಟ್ ಥರನೇ ಇದೆ. ಹೌದು. ಪಪ್ಪಾಯಲ್ಲಿ ಕಾಯಿ ಪಪ್ಪಾಯಲ್ಲಿ ಕೂಡ ಮಾಡ್ತಾರಾ? ಕಾಯಿ ಪಪ್ಪಾಯಲ್ಲಿ ಮಾಡ್ತಾರೆ, ಬಟ್ ಕ್ಯಾರೆಟ್ ಹಲ್ವಾ ನಾವು ಜಸ್ಟ್ ಅದನ್ನು ತುರಿದು ಮಾಡುವಂಥದ್ದು, ಇದು ಪೇಸ್ಟ್ ಮಾಡುವಂಥದ್ದು. ಹೌದು, ಹಾಗಲ್ಲ, ಇದು ಕಾಯಿ ಪಪ್ಪಾಯಲ್ಲಿ ಕೂಡ ಮಾಡ್ತಾರೆ. ಸ್ವಲ್ಪ ನಾನು ಇದಕ್ಕೆ ಹಾಲು ಹಾಕಿ ಬೇಯಿಸ್ತೇನೆ. ಹಿಂಗೆ ಹಾಕ್ತೀರಾ? ಓಕೆ, ಸಾಧಾರಣ 1 ಕಪ್ಪಿನಷ್ಟಲ್ಲ? ಜಸ್ಟ್ ಒಂದು ಟೇಸ್ಟಿಗೆ. ಓಕೆ. ಕೆಲವು ಪಪ್ಪಾಯಿ ಸ್ವೀಟ್ ತುಂಬ ಇರುತ್ತೆ ನೋಡಿ, ಸ್ವೀಟ್ ಇದೆ. ಆಗ ನಾವು ಪಪ್ಪಾಯಿ ಕಟ್ ಮಾಡುವಾಗ ನೋಡಿಕೊಡ್ಬೇಕಲ್ಲ, ಸ್ವೀಟ್ ಜಾಸ್ತಿ ಇದೆ, ಆಗ ಸಕ್ಕರೆ ಕಡಿಮೆ. ಎಷ್ಟು ಅದಕ್ಕೆ ಹಲ್ವಕ್ಕೆ ಬರುವಷ್ಟು ಸ್ವೀಟ್ ಇರೋದಿಲ್ಲ. ಪಪ್ಪಾಯಿ ಆರೋಗ್ಯಕ್ಕೆ ಭಾರಿ ಒಳ್ಳೆಯದಲ್ಲ, ಹಾಗೆ ತಿಂದರೂ ಕೂಡ ತುಂಬ ಒಳ್ಳೆಯದು. ಮತ್ತು ಕೆಲವೆಲ್ಲ ಫ್ರೂಟ್ಸ್, ಈಗ ಮಾವಿನ ಹಣ್ಣು ಇರ್ಬೋದು, ಜಾಕ್ ಫ್ರೂಟ್ ಇರ್ಬೋದು, ಸ್ವಲ್ಪ ತಿಂದರೆ ಡೈಜೆಷನ್ ಇರ್ತದೆ, ಬಟ್ ಪಪ್ಪಾಯ ನಮಗೆ ಡೈಜೆಷನ್ ಇರ್ತದೆ. ಮತ್ತು ಕೆಲವು ಫ್ರೂಟ್ಸ್ ಈಗ ಇದು ಕಿತ್ತಳೆ ಕೆಲವರು ಶೀತ ಆಗ್ತದೆ, ಹಾಗೆ ಹೀಗೆ ಅದು ಕೆಲವೆಲ್ಲ ಪ್ರಾಬ್ಲಮ್ಸ್ ಹೇಳ್ತಾರೆ, ಬಟ್ ಪಪ್ಪಾಯ ಯಾವ ಟೈಮಲ್ಲಿ ಅಂದರೆ ಸ್ವಲ್ಪ ಹಾಲಲ್ಲಿ ಬೀಸೋದಂದ್ರೆ ಅದರದ್ದು ಸ್ವಲ್ಪ ಹಸಿ ಸ್ವಲ್ಪ ಹೋಗ್ತದೆ, ಇಲ್ಲದ್ರೆ ಸ್ವಲ್ಪ ಹಸಿ ಇದಿರ್ತದಲ್ಲ, ಅದಕ್ಕೋಸ್ಕರ ಸ್ವಲ್ಪ ಬೇಯಿಸಿ ಮತ್ತೆ ಸ್ವಲ್ಪ ಟೆಕ್ಸ್ಚರ್ ಸ್ವಲ್ಪ ದಪ್ಪ ಬಂದ ಮೇಲೆ ಸಕ್ಕರೆ ಮತ್ತು ತುಪ್ಪ ಹಾಕುತ್ತೆ. ಸಕ್ಕರೆಯಲ್ಲಿ ಸ್ವಲ್ಪ ನೀರು ಕೂಡ ಬೀರುತ್ತಲ್ಲ, ಹಾಗಾಗಿ ಅಂದರೆ ಸಕ್ಕರೆ ಜೋನಿ ಆದಾಗ ಸ್ವಲ್ಪ ಜಾಸ್ತಿ. ಹಾಗಾಗಿ ಹಾಲು ಇನ್ನೂ ಹಾಕ್ಲಿಕ್ಕೆ ಉಂಟಾ? ಇಲ್ಲ. ಇದನ್ನು ಸಡನ್ ಆಗಿ ಈಗ ನೀವು ಇದನ್ನು ಕೊಟ್ಟಾಗ ಇದನ್ನು ಪಕ್ಕ ಹೇಳ್ತಾರೆ ಇದು ಕ್ಯಾರೆಟ್ ಹಲ್ವಾ ಅಂತೇಳಿ. ಕ್ಯಾರೆಟ್ ಕಲರ್ ಹಾಗೇನೆ ಇದೆ. ಕಾಮನ್ ಆಗಿ ನಮಗೆ ಈಗ ಹಲ್ವಾ ಅಂತ ಫಸ್ಟಿಗೆಲ್ಲ ಬಂದಾಗ ಕ್ಯಾರೆಟ್ ಹಲ್ವಾ, ಏನು ಹಲ್ವಾ ಅಂತ ಎಂತ ಇದ್ರು ಕ್ಯಾರೆಟ್. ಇದು ಪಪ್ಪಾಯಿದು ಸಹ ಇದು ಅರೋಮಾ ಅಷ್ಟೇನು ನಮಗೆ ಬೇರೆ ಹಣ್ಣಾಗಿ ತುಂಬ ಇರೋದಿಲ್ಲ, ಗೊತ್ತಾಗೋದಿಲ್ಲ. ಕ್ಯಾರೆಟ್ ಕೂಡ ಇರ್ತದೆ, ಬಟ್ ಇದಾದ್ಮೇಲೆ ಪೈನಾಪಲ್ದೆಲ್ಲ ಆದರೆ ಸ್ವಲ್ಪ ಗೊತ್ತಾಗ್ತದೆ. ಅರೋಮಾ ದೂರ, ಅದು ಮಾವಿನ ಹಣ್ಣಿದ್ರೆ, ಜಾಕ್ ಫ್ರೂಟ್ ಎಲ್ಲ ನಮಗೆ ತುಂಬ ದೂರದಿಂದ ಸ್ಮೆಲ್ ಗೊತ್ತಾಗ್ತದೆ. ಓಕೆ, ಆಲ್ಮೋಸ್ಟ್ ಆಯ್ತಾ ಉಂಟಲ್ಲ. ಈಗ ಇದು ಸ್ವಲ್ಪ ಟೆಕ್ಸ್ಚರ್ ಸ್ವಲ್ಪ ನೀರು ಟೈಪ್ ಇದೆ, ಇದನ್ನು ಸ್ವಲ್ಪ ಸಾಲಿಡ್ ಟೈಪ್ ಮಾಡಲಿಕ್ಕೆ ಕಾರ್ನ್ಫ್ಲವರ್ ನೀರು ಇದ್ರೆ ಹಾಲಲ್ಲಿ ಅಥವಾ ನೀರಲ್ಲಿ ಮಿಕ್ಸ್ ಮಾಡಿ ಸ್ವಲ್ಪ ಮಂದ ಬರುತ್ತೆ, ಗಟ್ಟಿ ಬರ್ತದೆ ಸ್ವಲ್ಪ. ಓಕೆ ಓಕೆ, ಸ್ವಲ್ಪ ಸ್ಲೋ ಇಡಲಾ? 1.5 ಚಮಚ ಹಾಕೊಂಡು ಅಷ್ಟು ಸಾಕಾಗುತ್ತಾ? ಸಾಕಾಗುತ್ತೆ. ನೀರಲ್ಲಿ ಸಹ ಮಾಡ್ಬೋದು, ಹಾಲಲ್ಲಿ ಸ್ವಲ್ಪ ಟೇಸ್ಟ್ ಒಳ್ಳೆ ಬರುತ್ತೆ. ಚೆನ್ನಾಗಿದೆ. ಹಾಲು ಹೇಗೂ ನಮ್ಮ ಜೊತೆ ಎಷ್ಟೇ ಇರೋದು ಕಾರಣ ಹಾಲಲ್ಲೇ ಬೆಟರ್ ಅಲ್ಲ. ನೋಡ್ಕೊಳ್ಬೇಕು, ಗಂಟು ಇಲ್ಲದಕ್ಕೆ. ಗಂಟು ಇಲ್ಲದಾಗೆ ಮಾಡ್ಕೊಳ್ಬೇಕಲ್ಲ. ಆ್ಯಡ್ ಮಾಡ್ತಾ ಇದ್ದೇನೆ. ಓಕೆ, ಈಗ ಚೆನ್ನಾಗಿ ಮಿಕ್ಸ್ ಆಗಬೇಕಲ್ಲ. ಈಗ ಸ್ವಲ್ಪ ಸಾಲಿಡ್ ಟೈಪ್ ಬರ್ತದೆ, ಮತ್ತು ನಮಗೆ ಗಟ್ಟಿಯಾಗಲಿಕ್ಕೆ ಸಹ ಸ್ವಲ್ಪ ಟೈಮ್ ತಗೊಳ್ತೀವಿ. ಇದು ಸ್ವಲ್ಪ ಹಲ್ವಾ ಅದೇ, ಆದರೆ ಜೆಲ್ ಟೈಪ್ ಬರ್ತದೆ. ನಾವು ಕ್ಯಾರೆಟ್ ಹಲ್ವಾ ಕೂಡ ಹೀಗೆ ಹಾಕ್ತಾರಾ? ಕ್ಯಾರೆಟ್ ಇಲ್ಲ, ಆದರೆ ಹಾಕಿದರೆ ಸಹ ಹಲ್ವಕ್ಕೆ ಎಲ್ಲದಕ್ಕೆ ಸಹ, ಈಗ ಕುಂಬಳಕಾಯಿದ್ದು ಎಲ್ಲ ಹಾಕಿದರೆ ಟೆಕ್ಸ್ಚರ್ ಬೇರೆ ಟೈಪ್ ಬರ್ತದೆ, ಜೆಲ್ ಟೈಪ್ ಬರ್ತದೆ. ಇಲ್ಲದಿದ್ದರೆ ಸ್ವಲ್ಪ ಟೈಮ್ ತಗೊಳ್ತದೆ. ಈಗ ನಾವು ಕಂಪೇರ್ ಮಾಡಿದ್ರೆ ಆವಾಗ ಅದಕ್ಕಿದ್ದು ಸಾಲಿಡ್ ಬರ್ತದೆ. ಹೌದು, ನಾರ್ಮಲ್ ಸ್ವಲ್ಪ ನೀರು ಥರ ಇತ್ತು, ಈಗ ಸ್ವಲ್ಪ ಮಂದವಾಗಿ ಚೆನ್ನಾಗಿ ಬರ್ತದೆ. ಪಪ್ಪಾಯಿಯ ಪರಿಮಳ ಹಾಗೆ ಸ್ವಲ್ಪ ಹೊಡಿತುಂಟಲ್ಲ. ಈಗ ಟೆಕ್ಸ್ಚರ್ ಸ್ವಲ್ಪ ಸಾಲಿಡ್ ಆಯಿತು. ಹೌದು, ಈಗ ಸ್ವಲ್ಪ ಸಕ್ಕರೆಯನ್ನು ಹಾಕಬೇಕಾ? ಇಷ್ಟಾದ್ರೂ ಸಾಕಲ್ಲ. ಈಗ ಇದಕ್ಕೆ ಸಕ್ಕರೆ ಆ್ಯಡ್ ಮಾಡ್ಕೊತಿದ್ರಲ್ಲ, ಅಷ್ಟು ಸಕ್ಕರೆ ಬೇಕಾಗುತ್ತಾ? 1 ಕಪ್ಪು? ಇಲ್ಲ, ಟೇಸ್ಟಿಗೆ ಅಷ್ಟು ಹಾಕೋದಂಥದ್ದು. ಓಕೆ, ಇದರ ಮೆಜರ್ಮೆಂಟ್ ನಾವು
ಹೇಳಲಿಕ್ಕೆ ಬರೋದಿಲ್ಲ, ಯಾಕಂದರೆ ಅದರದ್ದು ಥಿಕ್ನೆಸ್ ಅಥವಾ ಮಾಡುವಂಥದ್ದು ಎಷ್ಟು ಬರ್ತದೆ ಆ ಟೇಸ್ಟಿಗೆ ನಾವು ನೋಡ್ಕೊಂಡು ಮಾಡ್ಕೊಳ್ಬೇಕಲ್ಲ. ಎಷ್ಟೇ ಸಕ್ಕರೆ ಬೇಕು ಅಂತೇಳಿ ಮೆಜರ್ಮೆಂಟ್ ಹೇಳಿಕೆ ಬರುತ್ತೆ. ನಮ್ಮ ಕಣ್ಣಲ್ಲಿ ತೆಲಿ ಎಷ್ಟು ಟೇಸ್ಟ್ ಇದೆ ಅಂತೇಳಿ ನೋಡ್ಕೊಂಡು ಸಕ್ಕರೆ ಏನೆಲ್ಲ ಸ್ವಲ್ಪ ಅಂದಾಜು ನೋಡ್ಕೊಂಡು ಹಾಕ್ಕೊಳ್ಬೇಕು. ಈಗ ಸಕ್ಕರೆ ತಕ್ಕೊಂಡಿತ್ತು, ಇನ್ನು ಇದು ಸಕ್ಕರೆಯನ್ನು ಎಲ್ಲ ಸಹ ಬಿಡುವ ತನಕ ಸ್ವಲ್ಪ ಗಟ್ಟಿ ಆಗೋ ತನಕ ನಾವು ಮಾಡಬೇಕು. ಆಮೇಲೆ ತುಪ್ಪ ಬರೆಸಿ ಫೈನಲೈಸ್, ಆಮೇಲೆ ಲಾಸ್ಟಿಗೆ ತುಪ್ಪ ಹಾಕ್ಕೊಂಡು ಮತ್ತೆ ಫೈನಲೈಸ್ ಮಾಡಬೇಕು. ಎಲ್ಲ ಸಕ್ಕರೆ ಹೀರ್ಕೊಂಡಿತ್ತು, ಸಕ್ಕರೆ ಸ್ವಲ್ಪ ಅದರಲ್ಲಿ ನೀರಾಗಿ ಚೆನ್ನಾಗಿ ಬರಬೇಕಲ್ಲ. ಓಕೆ, ಆಲ್ಮೋಸ್ಟ್ ರೆಡಿ ಅಲ್ಲ? ರೆಡಿ. ಈಗ ಇದಕ್ಕೆ ನಾನು ಅರೋಮಕ್ಕೆ ಸ್ವಲ್ಪ ಏಲಕ್ಕಿ ಹಾಕ್ತಿದ್ರಲ್ಲ. ಓಕೆ, ಕೊನೆಯಲ್ಲಿ ಆಮೇಲೆ ಇದಕ್ಕೆ ತುಪ್ಪ ಹಾಕಬೇಕು. ಈಗ ತುಪ್ಪ ಹಾಕಬೇಕಲ್ಲ. ತುಪ್ಪ ಅಂತ ಬಂದಾಗ ನಾವು ಯಾವಾಗಲೂ ಹಾಕುವುದೇ ಮತ್ತು ಹಲ್ವಕ್ಕೆ ಸ್ವಲ್ಪ ತುಪ್ಪದಿಂದ ಟೇಸ್ಟ್ ಬರುತ್ತಲ್ಲ. KC ಅವರ ಶುದ್ಧವಾದ ಹಸುವಿನ ತುಪ್ಪ ಸಾಕ? ಇದೊಂದು ಅರ್ಧ ಹಾಕಿ. ಓಕೆ, ಅರ್ಧ ಸಾಕು. ಸಕ್ಕರೆ ಹಾಗೆ ತುಪ್ಪ ಸಹ ಹಾಗೆಯೇ ತಗೊಳ್ತೇವೆ. ತುಪ್ಪ ಕೂಡ ನೋಡ್ಕೊಂಡು ಹಾಕ್ಕೊಳ್ಬೋದಲ್ಲ. ತುಪ್ಪದಲ್ಲಿ ಫ್ರೈ ಆಗುವಾಗಲೇ ನೋಡಿ ಸಪ್ರೇಟಾಗಿ ಚೆನ್ನಾಗಿ ಬಿಟ್ಕೊಡ್ಬೋದಲ್ಲ. ಇದು ಫುಲ್ ಆಯಿತು. ಓಕೆ, ಆಲ್ಮೋಸ್ಟ್ ರೆಡಿ ಅಲ್ಲ? ನೋಡಿ, ಅದು ಮೇಲ್ಗಡೆ ಸ್ವಲ್ಪ ಕರೆಕ್ಟಾಗಿ ಬರ್ತಾ ಉಂಟಲ್ಲ. ಮತ್ತು ಇದರಲ್ಲಿ ಇದೆ ತುಂಬ ತಣ್ಣಗಾಗಿದ್ದರೆ ಕಟ್ ಮಾಡ್ಬೋದಲ್ಲ. ಓಕೆ, ಆಫ್ ಮಾಡೋದಾಗಾದ್ರೆ ಈಗ? ಓಕೆ, ಈಗ ಸರ್ವ್ ಮಾಡೋದಲ್ಲ. ಓಕೆ, ಬಿಸಿ ಬಿಸಿಯಾದ ಬಂದಿದೆ. ಇದು ಒಂದೊಂದು ಸ್ಪೂನ್ ತಿಂದು ಕೂಡ ಸಾಕಂತಲ್ಲ, ಅಷ್ಟು ಚೆನ್ನಾಗಿ ಬಂದಿದೆ. ಅದಕ್ಕೆಲ್ಲ ಪ್ರೋಗ್ರಾಮಲ್ಲೆಲ್ಲ ಸ್ವಲ್ಪ ಕೊಡು ನೋಡಿ ಅಲ್ವಾ? ಓಕೆ, ಈಗ ಫ್ರೈ ಮಾಡಿದ್ದು ಗೋಡಂಬಿ ದ್ರಾಕ್ಷಿ ಮೇಲೆ ಇಡ್ತೇನೆ. ಮೇಲ್ಗಡೆಯಿಂದ ಹಾಗೆ ಹಾಕೊಳ್ಳೋಣ. ಇದನ್ನು ಮಿಡ್ಲಲ್ಲಿ ಸಹ ಹಾಕ್ಕೊಳ್ಬೋದು, ಅದೇ ಆಪ್ಷನಲ್. ಹೇಗೆ ಸಹ ನಾವು ಈ ಥರ ಎಲ್ಲ ಮಾಡಿದರೆ ಫಸ್ಟ್ ಮಕ್ಕಳೆಲ್ಲ ಎಂತ ಮಾಡ್ತಾರೆ, ಗೋಡಂಬಿ ಹಾಕಿ ತಿಂತಾರೆ. ಬಿಸಿ ಬಿಸಿ ಪಪ್ಪಾಯ ಹಲ್ವ ರೆಡಿ ಅಲ್ಲ? ಸಾಕಾಗಿದೆ, ನೋಡ್ಲಿಕ್ಕೆ ಕೂಡ ಗಮ್ಮತ್ತು ಕಾಣ್ತುಂಟು. ಮೇಲ್ಗಡೆ ಗೋಡಂಬಿ ಎಲ್ಲ ಹಾಕಿಬಿಟ್ಟಿದ್ರ. ಪಪ್ಪಾಯ ಅಂತ ಗೊತ್ತೇ ಆಗಲ್ಲ. ನಾವು ನಾರ್ಮಲಾಗಿ ಯಾವುದು ಕ್ಯಾರೆಟ್ ಹಲ್ವ ಎಲ್ಲ ಮಾಡ್ತೇವಲ್ಲ, ಅದೇ ಥರ ಬಂದಿದೆ. ಟೇಸ್ಟ್ ಅಂತೂ ಸ್ಪೆಷಲಾಗಿ ಬೇರೆ ರೀತಿಯಲ್ಲಿ ಇರ್ಬೋದಲ್ಲ. ನೋಡುವ, ಟೇಸ್ಟ್ ನೋಡೋಲ್ಲ ಹಾಗಾದ್ರೆ ಈಗ. ಓಕೆ, ರಾಧಾಶಣೆ ಮ್ಯಾಮ್ ಸಾಕಾಗಿರುವಂತಹ ಪಪ್ಪಾಯಿ ಹಲ್ವ ರೆಡಿ ಮಾಡಿಕೊಟ್ಟಿದ್ದಾರೆ. ನಾನು ಟೇಸ್ಟ್ ಮಾಡೋಕ್ಕೂ ಮುಂಚೆ ಇದನ್ನು ಹೇಗೆ ಮಾಡೋದು ಅಂತ ನೋಡ್ಕೊಬೇಡಿ. ಪಪ್ಪಾಯ ಹಲ್ವಾ ತಯಾರಿಸುವ ವಿಧಾನ. ಮೊದಲು 1 ಕಪ್ ಪಪ್ಪಾಯ ಹಣ್ಣನ್ನು ನುಣ್ಣಗೆ ರುಬ್ಬಿಟ್ಟುಕೊಳ್ಳಿ. ನಂತರ 1-2 ಚಮಚ ತುಪ್ಪವನ್ನು ಬಿಸಿ ಮಾಡಿಕೊಂಡು ಗೋಡಂಬಿ ದ್ರಾಕ್ಷಿಯನ್ನು ಹುರಿದಿಟ್ಟುಕೊಳ್ಳಿ. ಆನಂತರ ಪಪ್ಪಾಯ ಪೇಸ್ಟ್ಗೆ ಸ್ವಲ್ಪ ಹಾಲು ಹಾಕಿ ಹಸಿ ವಾಸನೆ ಹೋಗುವವರೆಗೂ ಹುರಿದು ಬೇಯಿಸಿ. ಸ್ವಲ್ಪ ಬೆಂದ ನಂತರ ಹಾಲಿನಲ್ಲಿ ಕಲಸಿದ ಕಾರ್ನ್ಫ್ಲೋರ್ ಹಾಕಿ ಕೈ ಬಿಡದೆ ತಿರುವುತ್ತಾ ಬೇಯಿಸಿ. ಬಳಿಕ ರುಚಿಗೆ ಅನುಸಾರವಾಗಿ ಸಕ್ಕರೆ ಹಾಕಿ 1 ಮುದ್ದೆ ಬರುವವರೆಗೂ ಬೇಯಿಸಿ. ಮಧ್ಯದಲ್ಲಿ ತುಪ್ಪ ಬೆರೆಸುತ್ತಾ ಬೇಯಿಸಿ. ಮೇಲಿನಿಂದ ಸ್ವಲ್ಪ ಏಲಕ್ಕಿ ಪುಡಿ, ಹುರಿದಿಟ್ಟ ಗೋಡಂಬಿ ದ್ರಾಕ್ಷಿ ಹಾಕಿ ಸರ್ವ್ ಮಾಡಿ ಪಪ್ಪಾಯ ಹಲ್ವಾ. ಓಕೆ, ನೋಡಿದ್ರಲ್ಲ ಪಪ್ಪಾಯಿ ಹಲ್ವಾ ಹೇಗೆ ಮಾಡೋದು ಅಂತ. ನಾನು ಟೇಸ್ಟ್ ಮಾಡೋಕ್ಕೂ ಮುಂಚೆ ಇವಾಗ ಕಾರ್ಯಕ್ರಮದಲ್ಲಿ ಒಂದು ಚಿಕ್ಕ ವಿರಾಮ. ವಿರಾಮದ ಬಳಿಕ ಮತ್ತೆ ವಿಜಯಲಕ್ಷ್ಮಿ ಹೋಮ್ ಅಪ್ಲೈನ್ಸಸ್ ಹಾಗೂ ಗ್ರೈಂಡರ್ಸ್ ಅರ್ಪಿಸುವ ನಮ್ಮ ಸೌರುಚಿ ಕಾರ್ಯಕ್ರಮಕ್ಕೆ ಸ್ವಾಗತ. ಈ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ಅವರ ಡಬಲ್ ಸ್ಟಾರ್ ಅವಲಕ್ಕಿ ಹಾಗೂ ಕುಚ್ಚಲಕ್ಕಿ, KC ಶುದ್ಧ ಹಸುವಿನ ತುಪ್ಪ, ನಾನಾ ಮಸಾಲ, ಪೋಸ್ಟ್ಮ್ಯಾನ್ ತೂರ್ದಾಲ್, ಐಶ್ವರ್ಯ KT ಸ್ಪೆಷಾಲಿಟಿ, ಹಾಗೆಯೇ ವಿವಿಧ್ಯ ಕಾಫಿ. ಓಕೆ, ರಾಧಾ ಮ್ಯಾಮ್ ಸಾಕಾಗಿರುವಂತಹ ಒಂದು ಹಲ್ವಾ ಅಂತೂ ರೆಡಿ ಮಾಡಿಟ್ಟಿದ್ದಾರೆ. ಈಗ ಸ್ಪೆಷಲಾಗಿ ಇನ್ನೊಂದು ಡಿಶ್ ಮಾಡ್ತಾರೆ ಅಂತ ಹೇಳಿದರು, ಬಾಳೆಹಣ್ಣಿದ್ದು. ಏನು ಅಂತ ಅವ್ರ ಜೊತೆ ಕಡೆ. ಎಸ್ ಮ್ಯಾಮ್, ಈಗ ಬಾಳೆಹಣ್ಣಿದ್ದು ಡಿಶ್ ಅಲ್ಲ? ಬೋಂಡ. ಬೋಂಡ, ಬಾಳೆಹಣ್ಣಿನ ಬೋಂಡ. ಹೆಸರು ಮಾತ್ರ ಈಸಿ, ಬಾಳೆಹಣ್ಣಿನ ಬೋಂಡ ಅಂತಲ್ಲ, ಮೆಣಸಿನ ಬೋಂಡ, ಹಾಗೆ ಬಾಳೆಹಣ್ಣಿನ ಬೋಂಡ ಮಾಡಲಿಕ್ಕೆ ಈಸಿಯಾ? ಓಕೆ, ಸ್ಟಾರ್ಟ್ ಮಾಡುವ. ಎಂತ ಬೇಕು ಫಸ್ಟಿಗೆ? ಮಿಕ್ಸಿ ಜಾರ್ ಬೇಕು. ಇದಕ್ಕೂ ಕೂಡ ಫಸ್ಟಿಗೆ ಮಿಕ್ಸಿ ಜಾರೇ ಬೇಕಾ? ಅಂದರೆ ಈಗ ಬಾಳೆಹಣ್ಣನ್ನು ಮಿಕ್ಸ್ ಮಾಡ್ತಿದ್ದೀರಾ? ಓಕೆ, ನೀವು ಆವಾಗ ಕೂಡ ಏನು ಪಪ್ಪಾಯಿ ಹಣ್ಣು ತಗೊಂಡಿದ್ರಿ, ಇವಾಗ ಕೂಡ ಬಾಳೆಹಣ್ಣು ತಗೊಳ್ಳಿ. ಓಕೆ, ಆಮೇಲೆ ಇದಕ್ಕೆ ಈಗ ಗ್ರೈಂಡ್ ಮಾಡುವಾಗಲೇ ಹಾಕುವಂಥದ್ದು ಸಕ್ಕರೆ ಮತ್ತೆ ಇದು ಉಪ್ಪು ಇದಕ್ಕೆ ಹಾಕಿದ್ರೆ ಗ್ರೈಂಡ್ ಒಳ್ಳೆಯದಾಗಿ ಒಳ್ಳೆಯದಾಗಲ್ಲ. ಓಕೆ, ಆಮೇಲೆ ನಾವು ಜಾಸ್ತಿ ಸಕ್ಕರೆಯನ್ನು ಮಾಡಿಕೊಂಡು ಕೂರ್ಲಿಕ್ಕಿಲ್ಲ.
ಟೇಸ್ಟಿಗಷ್ಟು ಚೆನ್ನಾಗಿ ಬರುತ್ತೆ. ಓಕೆ. ಮತ್ತು ಮಿಕ್ಸು ಕೂಡ ಚೆನ್ನಾಗಿ ಆಗುತ್ತಲ್ಲ? ಹೌದು, ಮಿಕ್ಸ್ ಚೆನ್ನಾಗಿರುತ್ತೆ ಮತ್ತು ಟೈಮ್ ಸೇವ್ ಆಗ್ತದೆ. ಹೌದು. ಆಲ್ರೆಡಿ ನಾವು ಗ್ರೈಂಡ್ ಮಾಡ್ತೀವಲ್ಲ, ಹಾಂ. ಟೇಸ್ಟಿಗೆ ಅದಕ್ಕೆ ತಕ್ಕಂತೆ ಇದು ಸಕ್ಕರೆ ಮತ್ತು ಉಪ್ಪಲ್ಲ? ಉಪ್ಪು. ಹೌದು. ಇದು ಬೋಂಡ ಅಂತೂ ಸ್ವೀಟ್ ಆಗಿರುತ್ತಲ್ಲ? ಸ್ವೀಟ್ ಆಗಿರುತ್ತೆ. ಹೌದು. ರುಚಿಗೆ ತಕ್ಕಷ್ಟು ಉಪ್ಪು. ಇದನ್ನು ಇಷ್ಟನ್ನು ಈಗ ಗ್ರೈಂಡ್ ಮಾಡಬೇಕಲ್ಲ? ಓಕೆ. ಎಸ್, ಆಲ್ಮೋಸ್ಟ್ ರೆಡಿ ಅಂತ ಹೇಳ್ಬೋದಲ್ಲ? ಹಾಂ. ಇದು ಕೂಡ ನೋಡಿ ಎಷ್ಟು ಚೆನ್ನಾಗಿದೆಯಲ್ಲ? ಹಾಂ. ಈಗ ಇದು ಬೌಲಲ್ಲಿ ತೆಗೆದು ಮತ್ತು ಇದಕ್ಕೆ ಮೈದಾ ಮತ್ತು ನಾನು ಸ್ವಲ್ಪ ಗೋಧಿ ಹಿಟ್ಟು ತಗೊಂಡಿದ್ದೇನೆ. ಗೋಧಿ ಹಿಟ್ಟು ಹಾಕಿದ್ದೀರಾ? ಓಕೆ. ಮೈದಾ ಮತ್ತು ಗೋಧಿ ಹಿಟ್ಟು ಎರಡು ಬೇಕಾ? ಹೌದು. ಅಂದರೆ ಗೋಧಿ ಹಿಟ್ಟು ಆಪ್ಷನಲ್. ಆಪ್ಷನಲ್ ಅಲ್ಲ? ಮೈದಾ ಸ್ವಲ್ಪ ಹೆಲ್ತಿಗೆ ಸ್ವಲ್ಪ ಇದು ಇದಕ್ಕೆ ಒಳ್ಳೆಯದಾಗ್ತದೆ. ಹಾಂ. ಹೆಲ್ತಿಗೆ ಗೋಧಿ ಹಿಟ್ಟು ಒಳ್ಳೆಯದಲ್ಲ, ಹಾಗೆ ನಾನು ಎರಡು ಮಿಕ್ಸ್ ಮಾಡ್ಕೊಂಡು ಮಾಡ್ತೇನೆ. ಓಕೆ. ಈಗ ಬೋಂಡ್ ಅಂತೇಳಿದರೆ ಈಗ ಮೆಣಸಿನ ಬೋಂಡ ಎಲ್ಲ ನಾವು ಕಡಲೆ ಹಿಟ್ಟಲ್ಲಿ ಮಾಡೋದು ಅಂತಲ್ಲ? ಹಾಂ, ಹಾಗೆ ಮಾಡ್ತೀವಿ. ಇದು ನಾವು ಮೈದಾ ಹಿಟ್ಟು? ಮೈದಾ ಹಿಟ್ಟು. ಹೌದು. ಓಕೆ. ಸ್ವಲ್ಪ ಸ್ಪಾಂಜಿಯಾಗಿ ಬರಲಿಕ್ಕೆ ಅಡಿಗೆ ಸೋಡಾ ಯೂಸ್ ಮಾಡ್ತೇವೆ. ಹಾಂ, ಸೋಡಾ ಸ್ಪೀರಾ? ಓಕೆ. ಇಲ್ಲದಿದ್ದರೆ ಇದು ಸ್ವಲ್ಪ ಚಟ್ಟೆಯಾಗಿ ಸ್ಪಾಂಜಿಯಾಗಿ ಹೌದು, ಬರೋದಿಲ್ಲ. ನಾವೀಗ ಡೀಪ್ ಫ್ರೈ ಮಾಡುವಾಗ ಸ್ವಲ್ಪ ಅದು ಉಬ್ಬಿ ಬರುತ್ತಲ್ಲ? ಇದು ಆ್ಯಕ್ಚುಲಿ ಏನು ಗೋಳಿ ಬಜ್ಜಿ ಥರ ಬರುತ್ತಾ? ಗೋಳಿ ಬಜ್ಜಿ ಹಾಗೆ ಬರುತ್ತಲ್ಲ? ಗೋಳಿ ಬಜ್ಜಿಗೆ ನಾವು ಮೈದಾ ಮತ್ತು ಕಡಲೆ ಹಿಟ್ಟು ಹಾಕ್ತೇವೆ. ಹಾಂ, ಓಕೆ. ಇದಕ್ಕೆ ಮೈದಾ ಮತ್ತು ಗೋಧಿ ಹಿಟ್ಟು ಹಾಕ್ತೇವೆ. ಓಕೆ. ಮಾತ್ರ ಇದು ಬಾಳೆಹಣ್ಣು ನಮಗೆ ಇದು ನಾರ್ಮಲ್ ಆಗಿ ತಿನ್ನುವಾಗ ಪೀಸ್ ಸಿಗಲ್ಲ, ಸಿಗೋದಿಲ್ಲ, ಫುಲ್ಲಾಗಿ ಪೇಸ್ಟ್ ಆಗಿರುತ್ತೆ. ಓಕೆ. ಈಗ ನನ್ನ ಅಂದಾಜಿಗೆ ಹಾಕ್ತಾ ಇದ್ದೇನೆ. ಹಾಂ, ಇದು ಗೋಧಿ ಇದು ಗೋಧಿ ಹಿಟ್ಟು. ಹಾಂ. ಅದನ್ನೊಂದು ಅರ್ಧ ಕಪ್ಪಿಂದ ಸ್ವಲ್ಪ ಜಾಸ್ತಿ ಅಲ್ಲ? ಜಾಸ್ತಿ. ಹ್ಞೂ. ಬಾಳೆಹಣ್ಣು ಎಷ್ಟು ತೊಗೊಂಡಿದ್ದೀರಾ ಅಂದಾಜು? ಒಂದು 5 ತಗೊಂಡಿದ್ದೆ. 5 ತೊಗೊಂಡಿದ್ದೀರಲ್ಲ? ಓಕೆ. ಈ ಥರ ಎಲ್ಲ ನಾವು ಮಿಕ್ಸ್ ಮಾಡುವಾಗ ನೋಡ್ಕೊಂಡು ಹಾಕಬೇಕು. ನೀವು ಹೇಳಿದಾಗೆ ಗೋಳಿ ಬಜ್ಜಿ ಹೇಗೆ ನಾವು ಇದು ಮಾಡ್ತೇವೆ ಆ ರೀತಿಯಲ್ಲಿ. ಅಂದರೆ ತುಂಬ ಇದಾದರೆ ಲಿಕ್ವಿಡ್ ಆದರೆ ಸ್ವಲ್ಪ ಎಣ್ಣೆ ಇದು ನೀರು ಸ್ವಲ್ಪ ಪಸೆ ಹೆಚ್ಚಿದ್ರೆ ಎಣ್ಣೆ ಎಳ್ಕೊಳ್ತದೆ. ಸೊ ಅಷ್ಟು ಸ್ವಲ್ಪ ಸಾಲಿಡ್ ಆಗಿ ಇರಬೇಕು. ಇದು ಸ್ವಲ್ಪ ಇದಕ್ಕೆ ಬನ್ಸ್ ಮಾಡ್ತೇವಲ್ಲ ಹಾಗೆ ಆ ಥರ ಅಲ್ಲ? ಅದಕ್ಕೆ ಸ್ವಲ್ಪ ಮಜ್ಜಿಗೆ ಹಾಕ್ತೇವೆ, ಮಜ್ಜಿಗೆ ಅಥವಾ ಮೊಸರು ಹಾಕ್ತೇವೆ. ಬನ್ಸಿಗೆ? ಹೌದು. ಮತ್ತು ಮೈದಾ ಹಾಕ್ಕೊಂಡು ಸ್ವಲ್ಪ ರಾತ್ರಿ ಕಲಸಿಟ್ರೆ ಬೆಳಿಗ್ಗೆ ಮಾಡುವಂಥದ್ದು. ಹಾಗೂ ಮಾಡ್ಕೊಳ್ಬೋದಲ್ಲ? ಇದು ಕೂಡಲೇ ಮಾಡುವಂಥದ್ದು. ಈಗ ಮೈದಾ ಅಲ್ಲ? ಮೈದಾ. ಓಕೆ. ಮೈದಾ ಕೂಡ ಎಷ್ಟು ಬೇಕೋ ಅಷ್ಟನ್ನು ಹಾಕೊಂಡಿದ್ದೀರಾ? ಇದೆಲ್ಲ ಈವ್ನಿಂಗ್ ಟೈಮಿಗೆ ಎಲ್ಲ ಬೆಟ್ರ್ ಅಂತಲ್ಲ? ಸ್ನ್ಯಾಕ್ಸ್ ಟೈಮಿಗೆ. ಹಾಂ, ಟೀ ಜೊತೆ ಎಲ್ಲ. ಬೆಳಿಗ್ಗೆ ಸ್ವಲ್ಪ ಬ್ರೇಕ್ಫಾಸ್ಟ್ ಒಳಗೆ ಇದು ಇರಬೇಕು, ಗಟ್ಟಿರಬೇಕು. ಬಟ್ ಸಾಯಂಕಾಲಕ್ಕೆ ನಮಗೆ ಜಸ್ಟ್ ಒಂದು ಈ ಥರ ಮಾಡ್ಕೊಳ್ಬೋದು. ಸ್ನ್ಯಾಕ್ಸ್ ಇರಲಿ, ಫ್ರೀ ಟೈಮ್ ಇರುವಾಗ ರೆಡಿ ಮಾಡಿಕೊಂಡು ಹಾಗೆ ಚಹಾ ಕುಡ್ಕೊಂಡು ಟೈಮ್ ಪಾಸ್ ಮಾಡ್ಬೋದು. ಎಸ್ ಮ್ಯಾಮ್, ಹೇಳಿ. ಅಡುಗೆ ಎಲ್ಲ ಬೇರೆ ಏನೆಲ್ಲ ಮಾಡ್ತಾಯಿದ್ದೀರಾ? ನಾನು ಸ್ವಲ್ಪ ಸ್ಕೂಲ್ ವರ್ಕ್ಸ್ ಎಲ್ಲ ಸ್ವಲ್ಪ ಬ್ಯುಸಿ. ಹಾಂ, ಅಂದರೆ ಈಗ ರಜೆ ಎಲ್ಲ ಸಿಗ್ತಾ ಉಂಟಲ್ಲ ಈಗ? ಈಗ ರಜೆ ಸಿಕ್ಕಿದೆ. ಹೌದು, ಎಕ್ಸಾಮ್ ಆಯ್ತೆಲ್ಲ ಮಕ್ಕಳದ್ದು. ಸ್ವಲ್ಪ ಮತ್ತೆ ಸ್ವಲ್ಪ ಬೇಸಿಗೆಯಲ್ಲಿ ಏನು ಡ್ರಿಂಕ್ಸ್ ಇದೆ ಅದನ್ನು ಸ್ವಲ್ಪ ಸ್ಪೆಷಲ್ ಆಗಿ ಮಾಡ್ತೇನೆ. ನೀವು ರಜೆಯಲ್ಲಿ ಮಕ್ಕಳಿಗೆಲ್ಲ ಎಕ್ಸ್ಟ್ರಾ ಕ್ಲಾಸ್ ತಗೊಳ್ಳೋದು ಆ ಥರ ಎಲ್ಲ ಉಂಟಾ? ಎಕ್ಸ್ಟ್ರಾ ಕ್ಲಾಸ್ ಅಂದರೆ ನಮಗೆ ಈಗ ನಾಳ್ದು ಇದಿದೆ, ಸ್ಕೌಟ್ಸ್ ಆ್ಯಂಡ್ ಗೈಡ್ಸ್ ಟ್ರೈನಿಂಗ್ ಎಲ್ಲ ಹೋಗಲಿಕ್ಕಿದೆ. ಹಾಗೆ ಸ್ವಲ್ಪ ಟೈಮ್ ಸಿಗೋದು ಕಡಿಮೆ ಅಲ್ಲ? ಹೌದು. ಮತ್ತು ಈಗ ಎಕ್ಸ್ಟ್ರಾ ರಜೆ ಎಲ್ಲ ತಗೊಂಡುಂಟಲ್ಲ, ನಮಗೆಲ್ಲ ನಾವು ಅವತ್ತೆಲ್ಲ ತಗೊಳ್ತೀವಿ, ನಾವೆಲ್ಲ ಬೈಯೋದೊಂದೇ, ನಮಗೆ ರಜೆಯಲ್ಲಿ ಕೂಡ ಕೂರ್ಲಿಕ್ಕಿಲ್ಲ ಮನೆಯಲ್ಲಿ. ಇಲ್ಲ, ಈಗ ನಮಗೆ ರೀಸೆಂಟ್ಲಿ ಈಗ SSLC ನಾವು ತಗೊಂಡ್ರೆ ಕ್ಲಾಸಸ್ ಈಗ ನಮಗೆ ಏಪ್ರಿಲ್ ಒಂದು 14 ಇರ್ತದೆ. ಮೇ 1 ಸ್ಟಾರ್ಟ್ ಆಯ್ತಲ್ಲ. ಒಂದು 15-20 ಡೇಸ್ನ ಒಳಗೆ ನಮಗೆ ಸ್ಟಾರ್ಟ್ ಆಗುತ್ತಲ್ಲ ಅದು. ಸೊ ನಾವು ಸ್ಕೂಲ್ ಹೆಚ್ಚು ಮನೆ ಕಮ್ಮಿ ಹಾಗೆ. ಓಕೆ. ಸ್ಕೂಲ್ ಹೆಚ್ಚು ಮನೆ ಕಮ್ಮಿ ಮಾಡಬೇಕಾಗ್ತದೆ. ಹೌದು. ಅಲ್ಲ, ಮತ್ತು ಈಗ 10th ತಳುವಾಗ ಎಕ್ಸ್ಟ್ರಾ ಕ್ಲಾಸೆಲ್ಲ ತಗೊಂಡ್ರೆ ಬೆಟರ್, ಮಕ್ಕಳು ಸ್ವಲ್ಪ ಈಸಿ ಆಗ್ತದೆ. ಹೌದು, ಎಕ್ಸಾಮ್ ಟೈಮಲ್ಲಿ ಆರಾಮ್ಸೆ ಎಕ್ಸಾಮ್ ಬರೀಲಿಕ್ಕೆ. ಹೌದು, ಅದು ನಮಗೆ ಸ್ಯಾಟಿಸ್ಫ್ಯಾಕ್ಷನ್ ಅದು ಇರ್ತದೆ, ಸಿಗುತ್ತೆ. ಹೌದು. ಇದು ಗಟ್ಟಿ ಸಾಲಿಡ್ ಆಯಿತು. ಓಕೆ. ಎಣ್ಣೆಯನ್ನಿಟ್ಟು ಆಯಿಲ್ ಇಟ್ಟದಾ? ಓಕೆ. ಹಾಗಾದರೆ ಗ್ಯಾಸ್ ಒಲಿಸ್ಬೇಕಲ್ಲ? ಎಸ್. ಆಯಿಲ್ ಹಾಕ್ತೀರಾ? ಹಾಂ. ಇದು ಆ್ಯಕ್ಚುಲಿ ಡೀಪ್ ಫ್ರೈ. ಹಾಂ, ಡೀಪ್ ಫ್ರೈ ಜಾಸ್ತಿ ಆಯಿಲ್ ಬೇಕಾಗುತ್ತೆ. ಓಕೆ. ನಮಗೆ ಎಷ್ಟು ಬೇಕೋ ಅಷ್ಟೇ ಆ್ಯಡ್ ಮಾಡ್ತಾಯಿದ್ದೀನಿ ಎಣ್ಣೆ. ಓಕೆ.
ಸಾಕಾಗುತ್ತಲ್ಲ? ಸಾಕಾಗುತ್ತೆ. ಓಕೆ, ಆಯಿಲ್ ಅಂತೂ ಸ್ವಲ್ಪ ಬೆಚ್ಚಾಗಬೇಕಲ್ಲ ಈಗ. ಹಾಂ. ಮತ್ತು ಇದು ಸ್ವಲ್ಪ ಇದು ಸೋಡಾ ಖಾರ ಹಾಕಿದ್ರಿಂದ ಒಂದು 2 ನಿಮಿಷ ಇಟ್ಟರೆ ಸ್ವಲ್ಪ ಮಿಕ್ಸ್ ಆಗಿ 2 ನಿಮಿಷ ಇಟ್ಟರೆ ಬೆಟರ್ ಅಲ್ಲ? ಹೌದು, ಸೋಡಾಕ್ಕೆ ಸ್ವಲ್ಪ ಅದೇ ಟೈಮ್ ತಗೊಳ್ಳಿರ್ತದೆ. ಹೌದು, ಆಗ ಆಯಿಲ್ ಬಿಚ್ಚಿ ಸ್ವಲ್ಪ ಸ್ಪಾಂಜಿಯಾಗಿ ಇರ್ತದೆ. ಹಾಂ, ಸ್ಪಾಂಜಿಯಾಗಿ ಚೆನ್ನಾಗಿ ಬರುತ್ತೆ. ಚೆನ್ನಾಗಿರುತ್ತೆ. ಆಲ್ರೆಡಿ ಈಗ ಬೆಚ್ಚಾಗಿರಲ್ಲ? ಎಣ್ಣೆ ಬೇಯಿಸಿ ಆಗಿದೆ. ಕೈಯಲ್ಲಿ ಹಾಕಿದ್ರೆ ಬೆಟ್ರಾ? ಕೈಯಲ್ಲಿ ಹಾಕುವಂಥದ್ದು. ಓಕೆ, ಆ್ಯಕ್ಚುಲಿ ಕೈಯಲ್ಲಿ ಹಾಕಿದ್ರೆ ಸ್ವಲ್ಪ ಅಂದಾಜು ಬರುತ್ತಲ್ಲ? ಮತ್ತು ಸ್ವಲ್ಪ ಇದು ಹಾಂ, ಸ್ವಲ್ಪ ಶೇಪ್ ತಗೊಳ್ಬೋದು. ಚೆನ್ನಾಗಿ ಬರುತ್ತೆ. ಓಕೆ, ಸ್ಲೋನೇ ಇರಲಿಲ್ಲ? ಸ್ಲೋನೇ ಇರಲಿ, ಇಲ್ಲಾಂದರೆ ಮೇಲ್ಗಡೆ ಮಾತ್ರ ಕಪ್ಪಾಗುತ್ತೆ. ಕಪ್ಪಾಗುತ್ತೆ. ಹೌದು, ಸ್ವಲ್ಪ ಸ್ಲೋಲಿ ಇದು ಆಗಬೇಕು. ಹಾಂ, ಹೌದಲ್ಲ? ಸ್ವಲ್ಪ ಲೋ ಫ್ಲೇಮಲ್ಲಿ ಕಾಯಿಸ್ಬೇಕು, ನಿಧಾನಕ್ಕೆ ಬೇಯಬೇಕಲ್ಲ? ಮತ್ತು ಇಷ್ಟೇ ಚಿಕ್ಕದಾಗಿ ಬಿಡಬೇಕಲ್ಲ? ಜಾಸ್ತಿ ದೊಡ್ಡದಾದರೆ ಕೂಡ ಅದು ಬೇಯೋದು ಸ್ವಲ್ಪ ಡೌಟ್ ಇರುತ್ತೆ. ಆಗ್ತಾ ಬಂತಲ್ಲ? ಪ್ಲೇಟ್ ಅಂತೂ ನಾನು ಆವಾಗಲೇ ರೆಡಿ ಮಾಡಿಟ್ಟಿದ್ದೇನೆ. ತೆಗೆದಾ? ಹಾಂ, ತೆಗೆದು. ಓಕೆ, ನಾವು ಸ್ವಲ್ಪ ಏನು ಸೋಡದ ಹುಡಿ ಹಾಕಿದ ಕಾರಣ ಸ್ವಲ್ಪ ಉಬ್ಬಿ ಬರುತ್ತಲ್ಲ? ಹೌದು, ಇಲ್ಲದ ಚಟ್ಟೆ ಬಂದರೆ ಇದು ಇದಿರೋದಿಲ್ಲ, ಅಷ್ಟು ಟೇಸ್ಟ್ ಆಗಿ. ಹೌದು. ಓಕೆ, ರೆಡಿ ಅಲ್ಲ? ಈಗ ಸರ್ವ್ ಮಾಡೋದಲ್ಲ? ಓಕೆ, ಬಿಸಿ ಬಿಸಿಯಾದ ನಮ್ಮ ಬನಾನಾ ಬೋಂಡ. ಎಸ್, ಓಕೆ, ಬಿಸಿ ಬಿಸಿ ಬನಾನಾ ಬೋಂಡ ರೆಡಿ ಅಲ್ಲ? ಓಕೆ, ಚೆನ್ನಾಗಿದೆ ನೋಡಿ, ನೋಡಲಿಕ್ಕೆ ಕೂಡ ಚಿಕ್ಕ ಚಿಕ್ಕದಾಗಿ ಚೆನ್ನಾಗಿ ಕಾಣ್ತಾ ಉಂಟು. ಹೀಗೆ ತೆಕ್ಕೊಂಡು ಒಂದೊಂದು ಬಾಯಿಗೆ ಹಾಕಿದರೆ ಫುಲ್ ಖಾಲಿ ಮಾಡ್ಬೋದಲ್ಲ? ಓಕೆ, ಟೇಸ್ಟ್ ನೋಡೋಲ್ಲ ಹಾಗಾದರೆ. ಓಕೆ, ರಾಧಾಶಣ ಮ್ಯಾಮ್ ಸಾಕಾಗಿರುವಂತಹ ಬನಾನಾ ಬೋಂಡ ಅಂತೂ ರೆಡಿ ಮಾಡಿಕೊಟ್ಟಿದ್ದಾರೆ. ನಾನಂತೂ ಟೇಸ್ಟ್ ಮಾಡೋಕ್ಕೆ ಕಾಯ್ತಾ ಇದ್ದೀನಿ. ನಾನು ಟೇಸ್ಟ್ ಮಾಡೋಕ್ಕೂ ಮುಂಚೆ ಇದನ್ನು ಹೇಗೆ ಮಾಡೋದು ಅಂತ ನೋಡ್ಕೊಬೋದು. ಬಾಳೆಹಣ್ಣಿನ ಬೋಂಡ ತಯಾರಿಸುವ ವಿಧಾನ. ಮೊದಲಿಗೆ 1 ಕಪ್ ಬಾಳೆಹಣ್ಣಿನ ಹೋಳುಗಳಿಗೆ ಚಿಟಿಕೆ ಉಪ್ಪು, 3 ರಿಂದ 4 ಚಮಚದಷ್ಟು ಸಕ್ಕರೆ ಹಾಕಿ ನುಣ್ಣಗೆ ರುಬ್ಬಿಕೊಳ್ಳಿ. ನಂತರ 1 ಚಮಚದಷ್ಟು ಅಡುಗೆ ಸೋಡಾ ಪುಡಿ, 3/4 ಕಪ್ ಗೋಧಿ ಹಿಟ್ಟು, 1/2 ಕಪ್ ಮೈದಾ ಹಿಟ್ಟು ಹಾಕಿ ಚೆನ್ನಾಗಿ ಕಲಸಿಕೊಳ್ಳಿ. ಬಳಿಕ ಚಿಕ್ಕ ಉಂಡೆಗಳಾಗಿ ಮಾಡಿ ಕಾದ ಎಣ್ಣೆಯಲ್ಲಿ ಹೊಂಬಣ್ಣ ಬರುವವರೆಗೂ ಕರಿಯಿರಿ. ಈಗ ಬಿಸಿ ಬಿಸಿಯಾದ ಬಾಳೆಹಣ್ಣಿನ ಬೋಂಡ ಸಂಜೆ ಚಹಾದೊಂದಿಗೆ ಸವಿಯಲು ಬಲು ಚೆನ್ನ. ಎಸ್ ಮ್ಯಾಮ್, ಅಡುಗೆ ಅಂತೂ ರೆಡಿಯಾಗಿದೆ. ಒಂದು ಬೋಂಡ, ಇನ್ನೊಂದು ಸ್ಪೆಷಲಾಗಿ ಪಪ್ಪಾಯಿ ಹಣ್ಣಿನ ಹಲ್ವಲ್ಲ? ಓಕೆ, ಯಾವ್ದು ನೋಡು ಫಸ್ಟ್ ಟೇಸ್ಟ್? ಎರಡು ನೋಡುವಲ್ಲ? ಓಕೆ, ತಗೊಳ್ಳಿ ನೀವು ಕೂಡ. ಸ್ಪೆಷಲಾಗಿ ಪಪ್ಪಾಯಿ ಹಣ್ಣಿನ ಹಲ್ವ. ಆಹಾ, ಪಪ್ಪಾಯಿ ಅಂತ ಗೊತ್ತೇ ಆಗಲ್ಲ, ಬಟ್ ಟೇಸ್ಟ್ ಅಂತೂ ಗಮ್ಮತ್ತಾಗಿದೆ. ಹತ್ರ ಪಪ್ಪಾಯಿ ಹಣ್ಣಿಂದು ಕೂಡ ಹಲ್ವ ಮಾಡೋದು ಅಂತ ಈಗಲೇ ಗೊತ್ತಾಗೋದಲ್ಲ. ಬಟ್ ಟೇಸ್ಟ್ ನೋಡುವಾಗ ಅದು ಕಲರ್ ಎಲ್ಲ ನೋಡುವಾಗ ಕ್ಯಾರೆಟ್ ಹಲ್ವ ಅಂತೇಳಿ ಹೇಳ್ಬೋದು. ಬಟ್ ಪಪ್ಪಾಯಿ ಹಣ್ಣು ಆದ ಕಾರಣ ಚೆನ್ನಾಗಿ ಕಲರ್ ಕೂಡ ಬಂದಿದೆ, ಟೇಸ್ಟ್ ಕೂಡ ಗಮ್ಮತ್ತಾಗಿದೆ. ಈಗ ಇನ್ನೊಂದು ಬಾಳೆಹಣ್ಣಿನ ಬೋಂಡ ತಗೊಳ್ಬೇಕು. ಹದ ಸ್ವೀಟ್ ಇದೆ ಇದು, ಪಕ್ಕ ಚಾಯಕ್ಕೆಲ್ಲ ಹೇಳಿ ಮಾಡಿಸಿದಲ್ಲ. ಚೆನ್ನಾಗಿದೆ ಮೇಡಮ್, ಟೇಸ್ಟ್ ಕೂಡ ಗಮ್ಮತ್ತಾಗಿದೆ ಅಲ್ಲ? ಲೈಟ್ ಸ್ವೀಟ್ ಆಗಿದೆ, ಜಾಸ್ತಿ ಸ್ವೀಟ್ ಕೂಡ ಇಲ್ಲ. 2 ಡಿಶ್ ಕೂಡ ಚೆನ್ನಾಗಿ ಬಂದಿದೆ, ಟೇಸ್ಟಿಯಾಗಿ ಬಂದಿದೆ. ಹೇಗೆ ಅನ್ನಿಸ್ತು ನಿಮಗೆ? ಖುಷಿ ಆಯ್ತಲ್ಲ? ಓಕೆ, ನಮ್ಮ ಈ ಒಂದು ಕಾರ್ಯಕ್ರಮ ಒಂದು 2 ಡಿಶ್ ಹೇಳ್ಕೊಡೋದಕ್ಕೆ ನಿಮಗೆ ಹಾಗಾದರೆ ಸಂತೋಷ್ ರೈಸ್ ಮಿಕ್ಸ್ ಅವರ ಡಬಲ್ ಸ್ಟಾರ್ ಅವಲಕ್ಕಿ ಹಾಗೂ ಕುಚ್ಚಲಕ್ಕಿ ಇವರ ಕಡೆಯಿಂದ ಒಂದು ಚಿಕ್ಕ ಗಿಫ್ಟ್, ಜೊತೆಗೆ ಸ್ಪೆಷಲಾಗಿ ನಾನಾ ಮಸಾಲ ಇವರ ಕಡೆಯಿಂದ ಕೂಡ ಒಂದು ಚಿಕ್ಕ ಗಿಫ್ಟ್. ಓಕೆ, ಥ್ಯಾಂಕ್ ಯು ಮ್ಯಾಮ್. ಓಕೆ, ರಾಧಾ ಮ್ಯಾಮ್ ಸಾಕಾಗಿರುವಂತಹ ಪಪ್ಪಾಯಿ ಹಣ್ಣಿನ ಹಲ್ವ ಮತ್ತು ಸ್ಪೆಷಲಾಗಿ ಬಾಳೆಹಣ್ಣಿನ ಬೋಂಡ ಎರಡು ಕೂಡ ಚೆನ್ನಾಗಿ ಬಂದಿದೆ, ಟೇಸ್ಟಿಯಾಗಿ ಬಂದಿದೆ. ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ ಅಂತ ಹೇಳ್ತಾ ಇದನ್ನು ಸಿಚಿಗೆ ನಾವು ಇಲ್ಲಿಗೆ ನಿಲ್ಲಿಸಿದ್ದೇವೆ. ನಮಸ್ಕಾರ. ಈ ಕಾರ್ಯಕ್ರಮದ ಪ್ರಾಯೋಜಕರು ವಿಜಯಲಕ್ಷ್ಮಿ ಗ್ರೈಂಡರ್ಸ್ ಅಂಡ್ ಹೋಮ್ ಅಪ್ಲಯನ್ಸಸ್. ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ ಡಬಲ್ ಸ್ಟಾರ್, ಸಂತೋಷ್ ಕುಚಲಕ್ಕಿ ಹಾಗೂ ಅವಲಕ್ಕಿ. ಪ್ಯೂರ್ ಅಂಡ್ ಫ್ರೆಶ್ ಕೆಸಿ ಕೌಘಿ ಸಿನ್ಸ್ 1965, ನಾನಾ ಮಸಾಲ, ಪೋಸ್ಟ್ಮ್ಯಾನ್ ತೂರ್ದಾರ್, ವಿದ್ಯಾ ಕಾಫಿ, ಐಶ್ವರ್ಯ ಕೆಟಿ ಸ್ಪೆಷಲ್ಟಿ. Oh, that's nice, Arati. Seema, just run. ಇದು ಹೇಗೆ ಎಲ್ಲ ಗೃಹಿಣಿಯರು ತುಂಬಾ ಖುಷಿಯಾಗಿದ್ದಾರೆ.
ವಿಜಯಲಕ್ಷ್ಮಿ ನಮ್ಮ ಪರ್ಫೆಕ್ಟ್ ಕಿಚನ್ ಕಂಪ್ಯಾನಿಯನ್. ಅದು ನಮ್ಮ ಎಲ್ಲಾ ಕೆಲಸಗಳನ್ನ ಸುಲಭವಾಗಿ ಮತ್ತು ಪರಿಪೂರ್ಣತೆಯಿಂದ ಮಾಡುತ್ತದೆ.